ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತೆ 3 ಮಂದಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ನಿನ್ನೆ ಯಾವುದೇ ರೀತಿಯ ಸೋಂಕು ಪತ್ತೆಯಾಗದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ 3 ಸೋಂಕು ಪತ್ತೆಯಾಗಿರೋದು ಆತಂಕಕ್ಕೆ ಕಾರಣವಾಗಿದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯ ಹೊಡೆತಕ್ಕೆ ಕಡಲತಡಿ ಮಂಗಳೂರಿನಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಒಂದೇ ಕುಟುಂಬದ 3 ಜನರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತದ್ದು. 2 ಮಹಿಳೆಯರು ಹಾಗೂ ಓರ್ವ ಪುರುಷನಿಗೆ ಸೋಂಕು ದೃಢವಾಗಿದೆ. ಮೇ 1ರಂದು ಕೊರೋನಾ ಪತ್ತೆಯಾಗಿದ್ದ 69 ವರ್ಷದ ಪೇಷಂಟ್ 578 ವೃದ್ಧನಿಂದ ಸೋಂಕು ತಗುಲಿರುವಂತದ್ದು. ಆ ವೃದ್ಧನಿಗೆ ಬಂಟ್ವಾಳ ಕಸಬಾದ ಪೇಷಂಟ್ ಆಗಿರುವಂತಹ 390 ಮೃತ ಮಹಿಳೆಯಿಂದ ಸೋಂಕು ತಗುಲಿತ್ತು. ವೃದ್ಧ ಇದೇ ಮಹಿಳೆಯ ಸಂಬಂಧಿಕರು ಹಾಗೂ ನೆರೆಮನೆಯವರಾಗಿದ್ದಾರೆ. ಇನ್ನು ವೃದ್ಧನಿಗೆ ಕೊರೋನಾ ವೈರಸ್ ಪಾಸಿಟಿವ್ ಹಿನ್ನೆಲೆಯಲ್ಲಿ ಆ ಮನೆಯ 8 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಮಂಗಳೂರಿನ ಫಸ್ಟ್ ನ್ಯೂರೋ ಸಂಪರ್ಕದಿಂದಾಗಿ ಸೋಂಕು ಹೆಚ್ಚಾಗಿದ್ದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇದೀಗ 17ಕ್ಕೆ ಏರಿಕೆಯಾಗಿರುವಂತದ್ದು. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಈವರೆಗೆ 31 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂತದ್ದು. ಹಾಗೆಯೇ ಜಿಲ್ಲೆಯಲ್ಲಿ ಕೊರೋನಾದಿಂದ ಮೃತಪಟ್ಟವರು 3 ಮತ್ತು ಈವರೆಗೆ 13 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ತಿಳಿದು ಬಂದಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಇಂದು 3 ಕೋವಿಡ್-19 ಸೋಂಕಿತ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವಂತದ್ದು. ಬಂಟ್ವಾಳ ಪೇಟೆ ನಿವಾಸಿಗಳಾಗಿರುವ ಇವರು ಒಂದೇ ಮನೆಯವರಾಗಿದ್ದಾರೆ. 2 ಮಹಿಳೆಯರು ಹಾಗೂ ಓರ್ವ ಪುರುಷನಿಗೆ ಸೋಂಕು ದೃಢಪಟ್ಟಿದ್ದು. 69 ವರ್ಷದ ವೃದ್ಧ ಗಂಡಸಿನ ಸಂಪರ್ಕದಿಂದ 3 ಸೋಂಕು ಹರಡಿರುವ ಬಗ್ಗೆ ಜಿಲ್ಲಾಡಳಿತ ಮಾಹಿತಿಯನ್ನ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬಂಟ್ವಾಳದ ಪ್ರತಿನಿಧಿ ಸಂದೀಪ್ ಸಾಲ್ಯನ್ ರವರು. ಹಲೋ ಸಂದೀಪ್. ನಮಸ್ತೆ ಕವಿತಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತೆ 3 ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಅದು ಕೂಡ ಬಂಟ್ವಾಳದ್ದು. 2 ದಿನ ನಿರಾಳವಾಗಿದ್ದಂತಹ ಜನತೆಗೆ ಮತ್ತೆ ಆತಂಕ ಹೆಚ್ಚಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಬಂಟ್ವಾಳ ಮತ್ತೆ ಹಾಟ್ಸ್ಪಾಟ್ ಆಗಿ ಗುರುತಿಸಿಕೊಳ್ತದೆ ಕವಿತಾ. ಇಲ್ಲಿ ಏನು ಈ ಕೋವಿಡ್ ನ ಒಂದು ಅಟ್ಟಹಾಸ ಇದೆಯೋ ಇದು ಮತ್ತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಇವತ್ತೇನು ಜಿಲ್ಲಾಡಳಿತ ಒಂದು ಬಿಡುಗಡೆ ಮಾಡಿರುವಂತಹ ಹೆಲ್ತ್ ಬುಲೆಟಿನ್ ಏನಿದೆ ಇದರಲ್ಲಿ ಇವತ್ತು 3 ಮಂದಿಗೆ, ಅದರಲ್ಲಿ ಬಂಟ್ವಾಳದ 3 ಮಂದಿಗೆ ಕೋವಿಡ್-19 ಇರುವಂತದ್ದು ದೃಢಪಟ್ಟಿದೆ. ಅದರ ಒಂದು ಆತಂಕದ ವಿಷಯ ಅಂತ ಹೇಳಿದ್ರೆ ಇವರು 3 ಮಂದಿ ಕೂಡ ಒಂದೇ ಮನೆಗೆ ಸೇರಿದ್ದಾರೆ. ಅದರಲ್ಲಿ 2 60 ವರ್ಷ ಮೇಲ್ಪಟ್ಟಂತಹ ವಯೋವೃದ್ಧರಾಗಿದ್ದಾರೆ. ಇನ್ನೊಂದು 30 ವರ್ಷದ ಯುವಕನಿಗೆ ಈ ಒಂದು ಕೊರೋನಾ ಇರುವಂತದ್ದು ದೃಢಪಟ್ಟಿದೆ. ಇವರು ಈ ಹಿಂದೆ ಏನು ಆರಂಭದಲ್ಲಿ ಬಂಟ್ವಾಳದಲ್ಲಿ ಒಂದು ಮಹಿಳೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಅವರೀಗಾಗಲೇ ಮೃತಪಟ್ಟಿದ್ದಾರೆ. 45 ವರ್ಷದ ಮಹಿಳೆ ಇದ್ರೆ ಇವರ ಒಂದು ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿ ವಯೋವೃದ್ಧರ 69 ವರ್ಷದ ಪೇಷಂಟ್ ನಂಬರ್ 578 ಇವರ ಮೂಲಕ ಈ 3 ಕೂಡ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಇವರ ಅತ್ಯಂತ ನಿಕಟ ಸಂಬಂಧಿಗಳು, ಇವರು ಒಂದೇ ಮನೆಯಲ್ಲಿ ಇದ್ದವರು. ಆ ಬಳಿಕ ಈ ವಯೋವೃದ್ಧರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದರು. ಯಾವಾಗ ಇವರನ್ನು ಮೇ 2ಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಯಿತು ಅದೇ ಸಂದರ್ಭದಲ್ಲಿ ಇವರ ಎಲ್ಲರನ್ನು ಕೂಡ NITKಯಲ್ಲಿ ಹೋಮ್ ಕ್ವಾರಂಟೈನ್ ಮಾಡಲಾಗಿತ್ತು. ಆ ಬಳಿಕ ಅವರ ಗಂಟಲಿನ ದ್ರವವನ್ನು ಒಂದು ಪರೀಕ್ಷೆಗೆ ಕಳಿಸಲಾಗಿತ್ತು. ಇದೀಗ ವರದಿ ಬಂದಿದೆ. ಈ ವರದಿಯಲ್ಲಿ 3 ಮಂದಿ ಕೂಡ ಒಂದು ಪಾಸಿಟಿವ್ ಇರುವಂತದ್ದು ಬೆಳಕಿಗೆ ಬಂದಿದೆ ಕವಿತಾ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸಂದೀಪ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು 3 ಮಂದಿಗೆ ಕೊರೋನಾ ಸೋಂಕು ಪತ್ತೆಯಾಗಿರುವಂತದ್ದು. ಬಂಟ್ವಾಳದಲ್ಲಿ ಪತ್ತೆಯಾಗಿರುವಂತದ್ದು. ನಿನ್ನೆ ಮತ್ತು ಮೊನ್ನೆ ಯಾವುದೇ ರೀತಿಯ ಸೋಂಕು ಪತ್ತೆಯಾಗದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ 3 ಸೋಂಕು ಪತ್ತೆಯಾಗಿರೋದು ಆತಂಕಕ್ಕೆ ಕಾರಣವಾಗಿರುವಂತದ್ದು. ಫಸ್ಟ್ ನ್ಯೂರೋ ಆಸ್ಪತ್ರೆಯ ಹೊಡೆತಕ್ಕೆ ಕಡಲತಡಿ ಮಂಗಳೂರಿನಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಒಂದೇ ಕುಟುಂಬದ 3 ಜನರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತದ್ದು. 2 ಮಹಿಳೆಯರು ಹಾಗೂ ಓರ್ವ ಪುರುಷನಿಗೆ ಸೋಂಕು ಪತ್ತೆಯಾಗಿದೆ. ಮೇ 1ರಂದು ಕೊರೋನಾ ಪತ್ತೆಯಾಗಿದ್ದ 69 ವರ್ಷದ ಪೇಷಂಟ್ ನಂಬರ್ 578 ಈ ಒಂದು ವೃದ್ಧನಿಂದ ಸೋಂಕು ತಗುಲಿರುವಂತದ್ದು. ಆ ವೃದ್ಧನಿಗೆ ಬಂಟ್ವಾಳ ಕಸಬಾದ ಪೇಷಂಟ್ ನಂಬರ್ 390 ಮೃತ ಮಹಿಳೆಯಿಂದ ಸೋಂಕು ತಗುಲಿತ್ತು. ವೃದ್ಧ ಇದೇ ಮಹಿಳೆಯ ಸಂಬಂಧಿಕರು ಹಾಗೂ ನೆರೆಮನೆಯವರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ವೃದ್ಧನಿಗೆ ಕೊರೋನಾ ವೈರಸ್ ಪಾಸಿಟಿವ್ ಹಿನ್ನೆಲೆ ಆ ಮನೆಯ 8 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಹಾಗೆಯೇ ಮಂಗಳೂರಿನ ಫಸ್ಟ್ ನ್ಯೂರೋ ಸಂಪರ್ಕದಿಂದಾಗಿ ಸೋಂಕು ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 17ಕ್ಕೆ ಏರಿಕೆಯಾಗಿರುವಂತದ್ದು. ಇನ್ನು ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಈವರೆಗೆ 31 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂತದ್ದು. ಹಾಗೆಯೇ ಜಿಲ್ಲೆಯಲ್ಲಿ ಕೊರೋನಾದಿಂದ ಮೃತಪಟ್ಟವರು 3 ಮತ್ತು
ಈವರೆಗೆ 13 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು.